ಸರ್ಕಸ್ ತುಳು ಚಿತ್ರ ನೋಡಿದೆ. ತುಂಬ ಪಬ್ಲಿಸಿಟಿ ಚೆನ್ನಾಗಿದೆ ಅಂತ ರಿವ್ಯೂಸ್ ಬಂದಿತ್ತು. ಬಟ್ ಭಾಳ ಸಮಯದ ನಂತರ ನಿಜವಾಗಿ ಹೇಳ್ಬೇಕಂದ್ರೆ ಒಳ್ಳೆ ತುಳು ಚಿತ್ರ ನೋಡಿದೆ. ಕಾರಣ ಒಂದು ಪರ್ಫಾರ್ಮೆನ್ಸ್ ಎಲ್ಲರೂ ಚೆನ್ನಾಗಿತ್ತು, ಅಫ್ಕೋರ್ಸ್ ಕಾಮಿಡಿಯನ್ಸ್ ಚೆನ್ನಾಗಿ ಮಾಡಿದ್ದಾರೆ. ಬಟ್ ಇದರಲ್ಲಿ ಹೀರೋಯಿಸಮ್ ಇದೆ. ವಿಲನ್ ಯಶ್ ಹಸ್ ಡನ್ ಎ ವಂಡರ್ಫುಲ್ ಜಾಬ್. ಹೈಲೈಟ್ ಹೇಳಬೇಕಂದ್ರೆ ಅಫ್ಕೋರ್ಸ್ ಡಯಲಾಗ್ಸ್ ತುಂಬ ಚೆನ್ನಾಗಿ ಬಂದಿದೆ. ಸ್ಕ್ರೀನ್ ಪ್ಲೇ ಅಷ್ಟೇ ಟೈಟ್ ಇದೆ, ಅಂದರೆ ಫಿಲ್ಮ್ ಸ್ಪೀಡ್ ತುಂಬ ಚೆನ್ನಾಗಿದೆ. ಜೊತೆಗೆ ಅಫ್ಕೋರ್ಸ್ ನಮ್ಮ ರೂಪೇಶ್ ಈಸ್ ಮೋರ್ ಲೈಕ್ ಮೈ ಬ್ರದರ್. ಚೆನ್ನಾಗಿ ಮಾಡಿದ್ದಾನೆ. ಟೋಟಲ್ ಅಂದರೆ ಥೀಮನ್ನು ತಗೊಂಡೋಗಿದ್ದಾನೆ ಚೆನ್ನಾಗಿ. ಅಂದರೆ ಎವ್ರಿ ಡಿಪಾರ್ಟ್ಮೆಂಟ್ ನಾನು ಹೇಳೋದು, ಪ್ರತಿ ಮ್ಯೂಸಿಕ್ ಆಗಲಿ ಎವ್ರಿ ಡಿಪಾರ್ಟ್ಮೆಂಟ್ ಹಸ್ ಡನ್ ಎ ಜಾಬ್ ವೆರಿ ವೆಲ್. ಯಾಕಂದರೆ ಈವನ್ ಫೈಟ್ಸು ಅಥವಾ ಸೆಟ್ ಹಾಕಿ ಸಾಂಗ್ ಮಾಡೋದು ತುಳುವಲ್ಲಿ ಜಾಸ್ತಿ ಇಲ್ಲ. ಬಟ್ ಇದರಲ್ಲಿ ದೇ ಹ್ಯಾವ್ ಡನ್ ರಿಯಲಿ ಎ ಪ್ರೊಫೆಷನಲ್ ಜಾಬ್. ವಿಶಿಂಗ್ ದ್ಯಾಮ್ ದ ಬೆಸ್ಟ್. ತುಳು ಅವ್ರ ಫಿಲ್ಮ್ ನೋಡಿ ರೆಕಮೆಂಡ್ ಮಾಡ್ತೀನಿ.